بسم الله الرحمن الرحيم. الحمد لله رب العالمين الرحمن الرحيم. بسم الله ثم لا يموت فيها ولا يحيا قد أفلح من تزكى وذكر اسم ربه فصلى بل تؤثرون الحياة الدنيا والآخرة خير وأبقى إن هذا لفي الصحف الأولى. سمع الله لمن حمده. الله أكبر. الله أكبر. الله أكبر. الله أكبر. أكبر. بسم الله الرحمن الرحيم. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. سمع الله لمن حمده. الله أكبر. الله أكبر. الله أكبر. الله أكبر. السلام عليكم ورحمة الله. السلام عليكم ورحمة الله. صفة تنال ولا حد تضرب فيه الأمثال. أحمده على جميع بلاء حمدا يفوق حمد العاملين ويعود ويحتى ينبغات. وأشهد أن لا إله إلا الله وحده لا شريك له شهادة من أشهد أن سيدنا ومولانا محمد بالآيات الزاهرات والعوافات سيدا يوم اجتماع القريب والبعيد يوم التوبة والعظيمة لا نمله كثرة الدعاء والتضرع ولا نظلمه تتابع السعي والتخشع. فقد بلغنا في بعض الأخبار عن سيدنا محمد المختار عليه الصلاة والسلام آناء الليل وأطراف النهار أنه قال: إذا كان يوم الفطر قامت الملائكة على أفواه الستة بأمر الله تعالى فينادون: يا معشر المسلمين إنكم أمرتم بصيام هذا الشهر فصمتم وكتبتم من القيام فقلتم
ರಂಜಾನನ್ನು ನಮಗೆ ಒದಗಿಸಿಕೊಡು ಎಂಬ ಪ್ರಾರ್ಥನೆಯೊಂದಿಗೆ ಮಾಡಿದ ಪ್ರಾರ್ಥನೆಯಂತೆ ಇಡೀ ಒಂದು ತಿಂಗಳು 30 ದಿವಸಗಳ ಕಾಲ ಉಪವಾಸ ವ್ರತವನ್ನು ಆಚರಿಸಿ ಅಲ್ಲಾಹನೆಡೆಗೆ ಮುಸ್ಲಿಂ ಸಹೋದರರು ತಮ್ಮೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಇವತ್ತಿನ ದಿನ ಫಿತ್ರ್ ಝಕಾತನ್ನು ನೀಡಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಬಹಳ ಸಂತೋಷದಿಂದ ನೀಡ್ತಾ ಇದ್ದೇನೆ. ಅಲ್ಲಾಹನ ಅನುಗ್ರಹ ಈ ಒಂದು ಪವಿತ್ರ ಈದ್ ಉಲ್ ಫಿತರ್ ಹಬ್ಬವು ಈ ನಾಡಿನ ಸರ್ವ ಜಾತಿ ಧರ್ಮ ಜನತೆಯ ಅನುಗ್ರಹವಾಗಲಿ, ತನ್ಮೂಲಕ ಜಾತಿ ಭೇದ ಎನ್ನದೆ ಸರ್ವರೂ ನಾವೆಲ್ಲ ಮಾನವೀಯರು ಎಂಬಂಥ ಒಂದು ವಿಶ್ವಾಸ ಜನರಲ್ಲಿ ಮೂಡಲಿ. ಆ ಮೂಲಕ ಈ ನಾಡು ಸುಖ ಸಮೃದ್ಧಿ ಶಾಂತಿ ಸೌಹಾರ್ದದ ನಾಡಾಗಿ ಬೆಳಗಲಿ ಎಂದು ಈದ್ ಉಲ್ ಫಿತರ್ ಹಬ್ಬದ ಈ ದಿವಸ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಪಾಲಿಗೆ ವಿಶೇಷವಾದಂಥ ರಂಜಾನ್ ತಿಂಗಳು ವರ್ಷದ 11 ತಿಂಗಳು ಕಳೆದು 12ನೇ ತಿಂಗಳು ಇದು ನಮಗೆ ಪವಿತ್ರವಾದಂಥ ಒಂದು ತಿಂಗಳಾಗಿರುತ್ತದೆ. ಮನುಷ್ಯ ಅಂದ ಮೇಲೆ ದೋಷಗಳು ತಪ್ಪುಗಳು ನಿರ್ವಹಿಸುವುದು ಸ್ವಾಭಾವಿಕ. ಅಲ್ಲಾಹನ ಆಜ್ಞೆಯಂತೆ ಮೊಹಮ್ಮದ್ ಪೈಗಂಬರ್ರ ಆದೇಶದಂತೆ ನಡೆಯುವಂಥದ್ದು ಮುಸಲ್ಮಾನದ ನಮ್ಮ ಧರ್ಮ. ಕೆಲವೊಂದು ಸಂದರ್ಭದಲ್ಲಿ ನಮ್ಮಲ್ಲಿ ಐಚ್ಛಿಕ ತೊಂದರೆಗಳು ದೋಷಗಳು ಘಟಿಸಿರಬಹುದು. ಅದೆಲ್ಲವನ್ನು ಅಲ್ಲಾಹನು ಕ್ಷಮೆಯನ್ನು ನೀಡುವಂಥ ಒಂದು ತಿಂಗಳು ಇದು ರಂಜಾನ್ ತಿಂಗಳು. ಆ ಮೂಲಕ ನಾವೆಲ್ಲ ಉಪವಾಸ ವ್ರತವನ್ನು ಆಚರಿಸಿಕೊಂಡು ಅಲ್ಲಾಹನಲ್ಲಿ ಕ್ಷಮೆಯನ್ನು ಬೇಡಿಕೊಂಡು ಸ್ವರ್ಗಕ್ಕಾಗಿ ಪ್ರಾರ್ಥಿಸುವಂಥ, ನರಕದಿಂದ ವಿಮೋಚನೆಗಾಗಿ ಪ್ರಾರ್ಥಿಸುವಂಥ ಕೆಲಸವನ್ನು ಕೈಗೊಂಡು ಅಲ್ಲಾಹನ ಅನುಗ್ರಹಕ್ಕಾಗಿ ಕಾಯ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಾವು ಸಂತೋಷವನ್ನು ಹಮ್ಮಿಕೊಂಡಿರುವಂಥ ಈದ್ ಉಲ್ ಫಿತರ್ ಹಬ್ಬ, ಇದು ಕೂಡ ಬರೀ ಸಂತೋಷದಿಂದ ಮೆರೆದು ಕುಣಿದಾಡಲಿಕ್ಕೆ ಇರುವಂಥದ್ದಲ್ಲ. ಇದು ಕೂಡ ಅಲ್ಲಾಹನ ಮೇಲೆ ಭಕ್ತಿ ಇಟ್ಟು ಅವನ ಆರಾಧನೆಯನ್ನು ಮಾಡಿಕೊಂಡು ಬಡಬಗ್ಗರಿಗೆ ಸಹಾಯವನ್ನು ಮಾಡುವಂಥ ಫಿತ್ರ್ ಝಕಾತ್ ಹೇಳುವಂಥದ್ದು. ಉಪವಾಸದ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳು ಸಂಭವಿಸಿದ್ದಲ್ಲಿ, ಆ ಉಪವಾಸದಲ್ಲಿ ವೃತ್ತದಲ್ಲಿ ಏನಾದರೂ ತಪ್ಪುಗಳು ಸಂಭವಿಸಿದ್ದಲ್ಲಿ ಅದರ ಒಂದು ಶಾಶ್ವತವಾದಂದು ಒಂದು ತಪ್ಪುಗಳ ತಿದ್ದುಪಡಿಗಾಗಿ ಇರುವಂಥ ದಾನ ಆಗಿರುತ್ತದೆ ಈ ಫಿತ್ರ್ ಝಕಾತ್. ಪ್ರತಿಯೊಬ್ಬ ಮುಸಲ್ಮಾನ ಅವತ್ತಿನ ಖರ್ಚು ಕಳೆದು ಇರುವಂಥ ಸಂಪತ್ತಿನಿಂದ 2 kg 650 ಗ್ರಾಮ್ ಅಕ್ಕಿಯನ್ನು ಅಥವಾ ಗೋಧಿಯನ್ನು, ನಾವು ಹೆಚ್ಚಾಗಿ ಇಲ್ಲಿ ಅಕ್ಕಿಯನ್ನು ಉಪಯೋಗಿಸೋದ್ರಿಂದ ಅಕ್ಕಿಯನ್ನು ದಾನ ಮಾಡುವುದರ ಮೂಲಕ ಪರಿಸರದಲ್ಲಿ ಯಾವ ಬಡವನೂ ಕೂಡ ಹಸಿದಿರಬಾರದು ಎಂಬ ಒಂದು ನೆನೆಯಲ್ಲಿ ಆ ಒಂದು ದಾನವನ್ನು ನೀಡಿಕೊಂಡು ಇವತ್ತು ನಾವು ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಇದು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸುತ್ತಾ, ಅಲ್ಲಾಹನ ಆಜ್ಞೆಯಂತೆ ಅಲ್ಲಾಹ ದೇವನ ಭಯಕ್ಕೆ ನಾವು ಭಯಪಟ್ಟುಕೊಂಡು ನಮ್ಮ ಅಲ್ಪಾಯುಷ್ಯದಲ್ಲಿ ಒಳಿತನ್ನು ಮಾಡುವುದರ ಮೂಲಕ ಅಲ್ಲಾಹನ ಸಂಪ್ರೀತಿಗೆ ನಾವು ಪಾತ್ರರಾಗಬೇಕು. ಅದೇ ರೀತಿ ನಾವು ಮಾಡುವ ಆರಾಧನೆ ಇರಲಿ, ದಾನ ಧರ್ಮ ಇರಲಿ, ನಮ್ಮ ಸೌಹಾರ್ದತೆಯ ಒಂದು ಭಾಗ ಇತರ ಧರ್ಮದ ಜನರಿಗೂ ಕೂಡ ಒಂದು ಮೆಚ್ಚುವಂತಾಗಿ ಅದರಿಂದ ಅವರು ಸಂತುಷ್ಟರಾಗುವಂಥ ಪ್ರೀತಿ ವಿಶ್ವಾಸಗಳಿಸುವ ಒಂದು ವಿಷಯ
ಆ ಒಂದು ಕೆಲಸ ಮಹತ್ತರವಾದಂಥ ಕೆಲಸ ಆಗಲಿ ಅಂತ ಹಾರೈಸಿ ಈ ಈದ್ ಉಲ್ ಫಿತರ್ ಹಬ್ಬವು ನಮ್ಮ ನಾಡಿನ ಶಾಂತಿ ಮತ್ತು ಸೌಹಾರ್ದತೆಯ ಒಂದು ಕೇಂದ್ರವಾಗಿ, ಒಂದು ಕೇಂದ್ರ ಬಿಂದುವಾಗಿ ಕೆಲಸ ನಿರ್ವಹಿಸಲಿ ಎಂದು ಹೇಳುವಂಥ ಮಾತನ್ನು ಮಗದೊಮ್ಮೆ ಹೇಳಿ ಎಲ್ಲರಿಗೂ ಈ ಒಂದು ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಮಗದೊಮ್ಮೆ ಹೇಳಿ ಅಲ್ಲಾಹು ಎಲ್ಲರಿಗೂ ಒಳಿತನ್ನು ಅನುಗ್ರಹಿಸಲಿ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾಡಿನ ಜನತೆಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯನ್ನು ನನ್ನ ಪರವಾಗಿ, ನನ್ನ ಜಿಲ್ಲೆಯ ಜನತೆಯ ಪರವಾಗಿ, ಸರ್ಕಾರದ ಪರವಾಗಿ ನಾನು ಇವತ್ತು ಸಲ್ಲಿಸ್ತಿದ್ದೇನೆ. ಈದ್ ಹಬ್ಬವು ತಾಳ್ಮೆ, ಪ್ರೀತಿ, ವಿಶ್ವಾಸ, ಸಹಕಾರ,
ಕೊಡುವಂತಹ ಒಂದು ಸಂದೇಶವಿರುವಂಥ ಒಂದು ಹಬ್ಬವಾಗಿದೆ. ಪವಿತ್ರವಾದ ಒಂದು ತಿಂಗಳ ಉಪವಾಸ ವ್ರತವನ್ನು ಆಚರಿಸಿಕೊಂಡು ಇಂದು ನಾವೆಲ್ಲರೂ ಕೂಡ ಈದ್ ಹಬ್ಬವನ್ನು ಆಚರಿಸ್ತಿದ್ದೇವೆ ಭಾಳ ಸಂತೋಷದಿಂದ. ಪ್ರತಿಯೊಂದು ಹಬ್ಬದ ಸಂದೇಶವು ಕೂಡ ಸೋದರತೆ, ಏಕತೆ, ಸಹಕಾರ, ತಾಳ್ಮೆ, ಶ್ರಮಿಸುವಂಥದ್ದು ಹಾಗೂ ಪ್ರೀತಿಯ ಒಂದು ಸಮಾಜ ನಿರ್ಮಾಣ ಮಾಡಿ ಅದರ ಮುಖಾಂತರ ಸರ್ವರು ಜನರಿಗೆ ಪ್ರೀತಿಸಿ, ಸರ್ವ ಜನರ ಮುಖಾಂತರ ಪ್ರೀತಿಸಿಕೊಂಡು ಅಲ್ಲಾಹು ತಾಲಾ ದೇವರ ಜೊತೆ ನಾವು ಪ್ರೀತಿಗೆ ಒಳಪಡುವಂಥ ಒಂದು ನಮ್ಮ ಕರ್ತವ್ಯವಾಗಿದೆ. ಈ ಸಂದರ್ಭದಲ್ಲಿ ಈದ್ ಹಬ್ಬವು ನಾವು ಪರಸ್ಪರ ಒಬ್ಬರಿಗೊಬ್ಬರು ಹಂಚುವ ಜೊತೆಯಲ್ಲಿ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಜೊತೆಯಲ್ಲಿ, ಪರಸ್ಪರ ಎಲ್ಲ ಜಾತಿ ಧರ್ಮದ ವಿಶ್ವಾಸ ಗಳಿಸುವ ಜೊತೆಯಲ್ಲಿ ಅಭಿವೃದ್ಧಿಯ ಕರ್ನಾಟಕ ವಿಶ್ವಾಸವಾದ ಸಮಾಜ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಪೂರಕವಾಗುವಂಥ ಈದ್ ಹಬ್ಬ ಇವತ್ತು ನಮಗೆ ಹಮ್ಮಿಕೊಳ್ಳಿ. ನಾವು ವಿಶ್ವಶಾಂತಿಗಾಗಿ ನಾವೆಲ್ಲ ಇವತ್ತು ಪ್ರಾರ್ಥಿಸುವಂತ ಹೇಳಿಕೊಂಡು ಈದ್ ಹಬ್ಬದ ಮತ್ತು ಪವಿತ್ರವಾದ ಒಂದು ತಿಂಗಳ ನಮ್ಮ ಉಪವಾಸದ ಸಂದರ್ಭದಲ್ಲಿ ಸಮಸ್ತ ನನ್ನ ಜನತೆ ಸರ್ವರಿಗೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು, ಹಿಂದೂ ಸೋದರರು, ಮುಸ್ಲಿಂ ಸೋದರರು, ಕ್ರಿಶ್ಚಿಯನ್ಸ್ ಪರಸ್ಪರ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಬಹಳ ಪಾವಿತ್ರ್ಯತೆಯಿಂದ ಆಚರಿಸಿಕೊಂಡು ಬಂದು ಇವತ್ತು ಕೂಡ ಪ್ರತಿಯೊಬ್ಬರು ಕೂಡ ಬೆರೆತುಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂಸ್ಕೃತಿಯು ಶಾಶ್ವತವಾಗಿ ನಿಲ್ಲಿ ಅಂತ ಹೇಳಿ ನಾನು ಹೇಳಿ ಸರ್ವರಿಗೂ ನನ್ನ ಶುಭಾಶಯ. ನಾನು ಇವತ್ತು ಮಳೆಗಾಲ ಪ್ರಾರಂಭ ಕಳೆದ ತಿಂಗಳಿನ ಒಂದು ಮಳೆ ಬರಬೇಕಿತ್ತು, ಅದು ಇನ್ನೂ ಕೂಡ ಬರಲಿಲ್ಲ. ಖಂಡಿತವಾಗಿ ಎಲ್ಲರ ಪ್ರಾರ್ಥನೆ ಕಳೆದ ಒಂದು ತಿಂಗಳಿಂದ ಸರ್ವರು ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ನನಗೆ ವಿಶ್ವಾಸ ಇದೆ, ಕೆಲವೇ ದಿನಗಳಲ್ಲಿ ನಮ್ಮೆಲ್ಲರ ಪ್ರಾರ್ಥನೆಯನ್ನು ದೇವರು ನಮಗೆ ಅದನ್ನು ಉತ್ತರ ಖಂಡಿತವಾಗಿ ಕೊಡ್ತಾರೆ. ಬಹುಶಃ ಈಗಿನ ನೀರಿನ ಅಭಾವ ನಮಗಿದ್ದರೂ ಕೂಡ ಜಿಲ್ಲಾಡಳಿತ ನಾವು ಮೊದಲೇ ಇದರ ಬಗ್ಗೆ ಮುಂದಾಲೋಚನೆ ಮಾಡಿಕೊಂಡು ಹಂತವಾಗಿ ಸಮರ್ಪಕವಾಗಿ ಕ್ರಮಕೈಗೊಂಡ ಕಾರಣ ಜನರು ಯಾರಿಗೂ ಬೇರೆ ಜಿಲ್ಲೆಯಾಗಿ ಈ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಹಾಹಾಕಾರ ಪಡುವಂಥ ಪರಿಸ್ಥಿತಿ ಇಲ್ಲ. ಯಾಕೆ ಒಂದು ತಿಂಗಳ ಹಿಂದೆ ನಾವು ಆಗ್ಬೋದಂತ ಆಲೋಚನೆ ಮಾಡಿ ಭಾಳ ಪ್ಲ್ಯಾನ್ ಆಗಿ ಇವತ್ತು ಬಂದಿದ್ದೇವೆ. ಬಹುಶಃ ಇವತ್ತು ಕೆಲವೇ ದಿನಗಳಲ್ಲಿ ನಮಗೆ ಇವತ್ತು ಮಳೆ ಬರುವಂಥ ಒಂದು ಮುನ್ಸೂಚನೆ ನಮ್ಮ ಹವಾಮಾನ ಇಲಾಖೆಯವರು ಕೂಡ ಇವತ್ತು ಕೊಟ್ಟಿರ್ತಾರೆ. ಅದಾಗಲಿ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ.